ಜಾನುವಾರುಗಳ ಆಹಾರಕ್ಕಾಗಿ ರೈತನೋರ್ವ ವರ್ಷ ಪೂರ್ತಿ ಕಷ್ಟಪಟ್ಟು ಶೇಖರಣೆ ಮಾಡಿಟ್ಟಿದ್ದ ಸುಮಾರು 1 ಲಕ್ಷ ಮೌಲ್ಯದ 8 ಲೋಡ್ ಹುಲ್ಲಿನ ಬಣವೆಗೆ ವೈಯಕ್ತಿಕ ದ್ವೇಷದಿಂದ ರೈತನ ಕಣ್ಣೆದುರಲ್ಲೇ ಕಿಡಿಗೇಡಿಯೊಬ್ಬ ಬೆಂಕಿಯಿಟ್ಟು ಸ್ಥಳದಿಂದ ಪರಾರಿಯಾಗಿರುವ ಘಟನೆ ಕೊರಟಗೆರೆಯಲ್ಲಿ ನಡೆದಿದೆ. ಹುಲ್ಲಿನ ಬಣವೆಗೆ ಬೆಂಕಿಯಿಟ್ಟು ಸ್ಥಳದಿಂದ ಪರಾರಿ ಆಗುತ್ತಿದ್ದ ವ್ಯಕ್ತಿಯನ್ನ ಕಣ್ಣಾರೆ ಕಂಡ ರೈತ ತಿಮ್ಮರಾಜು ದ್ವಿಚಕ್ರ ವಾಹನ ಸಮೇತ ಪೊಲೀಸರಿಗೆ ದೂರು ನೀಡಿದ್ದಾರೆ. ಕೊರಟಗೆರೆ ಅಗ್ನಿಶಾಮಕ ದಳ ಸ್ಥಳಕ್ಕೆ ಭೇಟಿ ನೀಡಿ ಬೆಂಕಿಯನ್ನ ನಂದಿಸಿದ್ದಾರೆ. ಇನ್ನು ಸ್ಥಳಕ್ಕೆ ಪೊಲೀಸರು ಆಗಮಿಸಿ ಪರಿಶೀಲನೆಯನ್ನು ನಡೆಸಿದ್ದಾರೆ.